ರೇಟಿಗೆ ಅಷ್ಟಾಗುತ್ತೆ ಅದು. ಅದಕ್ಕೆ ಅವತ್ತಿನ ಎಸ್ಟಿಮೇಟ್ ಏನಿತ್ತು, ಇವತ್ತಿನ ಎಸ್ಟಿಮೇಟ್ ಏನಿತ್ತು ಜಿಲ್ಲಾಧಿಕಾರಿ ತರದೆ. ಅಕಸ್ಮಾತ್ ಎಸ್ಟಿಮೇಟ್ ರಿವೈಸ್ ಆಗ್ಬೇಕಾದ್ರೆ ಅತಿ ಪೂರ್ವಾನುಮತಿ ತಗೋಬೇಕಲ್ಲ, ಅದು ತಗೊಂಡಿಲ್ಲ. ಬಟ್ ಮಾನ್ಯ ಹಿರಿಯ ಸಚಿವರು ಹೇಳ್ತಾ ಇದ್ದಾರೆ, ತಕ್ಷಣ ಅದನ್ನ ಮಾಡುವಂತ ಕಾರ್ಯವನ್ನು ನಾವು ಮಾಡ್ತೇವೆ. ಸಿಟಿ ರವಿ ಅವರು ಏನೋ ಹೇಳ್ತಿದ್ದಾರೆ, ಒಂದ್ ನಿಮಿಷ. ಸಿಟಿ ರವಿ ಅವರು. ಮಾನ್ಯ ಅಧ್ಯಕ್ಷರೇ, ಕೆಲವು ಕಾಲ ಇಲಾಖೆ ಸಚಿವನಾಗಿ ನಾನು ಕಾರ್ಯನಿರ್ವಹಿಸಿದ್ದೆ. ಸ್ಥಳಕ್ಕೆ ಹೋಗಿದ್ದೆ ನಾನು, ರಂಗಮಂದಿರಕ್ಕೆ. ಆ ಇಂಜಿನಿಯರ್ಗಳಿಗೆ ವಿಶ್ವೇಶ್ವರಯ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು. ಇವತ್ತು ಅವರ ಜನ್ಮದಿನ, ಅವ್ರ ಜಯಂತಿ. ಯಾಕೆ ಅಂತಂದರೆ ಅದು ರಂಗಮಂದಿರಕ್ಕೆ ಸೂಕ್ತವಾಗೋ ರೀತಿಯಲ್ಲಿ ಡಿಸೈನೇ ಮಾಡಿಲ್ಲ. ಆ ಡಿಸೈನೇ ಮಾಡಿಲ್ಲ, ಗೋಡಾನಿಗೆ ಮಾಡ್ದಂಗೆ ಮಾಡಿದ್ದಾರೆ ಡಿಸೈನ್ನ. ಅದು ಅನ್ಸೈಂಟಿಫಿಕ್ ಇದೆ. ನಾನು ಸ್ಪಾಟ್ ನೋಡಿ ಬಂದವನು ಆಗ ಹೇಳಿದೆ, ಈಗ ನೀವು ರಂಗಮಂದಿರಕ್ಕೆ ಅಂತ ಉಪಯೋಗಿಸೋದಾದರೆ ಅದು ಯಾವುದೇ ರೀತಿ ಸೂಕ್ತವಾಗಿರೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಹಾಗಾಗಿ ನೀವು ಮತ್ತು ಅದಕ್ಕೆ ದುಡ್ಡು ಹಾಕ್ತೀವಿ ಅಂತಂದರೆ ಯಾವ ಪರ್ಪಸ್ಸಿಗೆ ಉಪಯೋಗಿಸ್ಬೇಕು ಅಂತ ಹೊರಟಿದ್ದೀರಿ ಆ ಪರ್ಪಸ್ಸಿಗೆ ಉಪಯೋಗ ಆಗುತ್ತಾ ಅನ್ನೋದು ನೀವೊಂದು ಒಪಿನಿಯನ್ ತಗೊಂಡು ಆ ಆಧಾರದಲ್ಲಿ ಮುಂದುವರಿಬೇಕು. ಇಲ್ಲದೇ ಇದ್ದರೆ 4 ಕೋಟಿ ಕೊಟ್ಟರೂ ಕೂಡ ಯಾವ ಪರ್ಪಸ್ಸಿಗೆ ಉಪಯೋಗ ಆಗಬೇಕು ಆ ಪರ್ಪಸ್ಸಿಗೆ ಉಪಯೋಗ ಆಗಲ್ಲ. ನಾನೇ ಖುದ್ದು ಹೋಗಿದ್ದೆ ಆ ಸ್ಪಾಟಿಗೆ. ಓಕೆ, ರವೀಂದ್ರನಾಥ್ ಅವರು ಏನು ಮತ್ತೇನು ಕೇಳೋದಿದೆಯಾ? ರಂಗಮಂದಿರ ಸಾರ್ವಜನಿಕವಾಗಿ ಉಪಯೋಗ ಆಗಂಗೆ ಮಾಡಿಕೊಡಿ ಅಂತ ನಾನು ನಿಮ್ಮ ಮುಖಾಂತರ ಅಧ್ಯಕ್ಷ ಮಂತ್ರಿಗಳನ್ನ ಕೇಳ್ತಾರೆ. ಅದೇನೋ ಕಟ್ಟಿದ್ದೆ ಸರಿ ಕಟ್ಟಲಿಲ್ಲ ಅಂತಲ್ಲ ಸ್ವಾಮಿ, ಅದು ಗೋಡೌನ್ ಕಟ್ಟಿದ್ದಾರೆ ಅಂತಾರೆ. ದಾವಣಗೆರೆ ಗೋಡೌನ್ಗಳು ಜಾಸ್ತಿ ಇರೋದು, ಆ ರೀತಿನೇ ಪ್ಲಾನ್ ಮಾಡಿರ್ಬೋದು. ಎಲ್ಲ ಜವಳಿ ಕೇಂದ್ರ, ರಂಗಮಂದಿರ ಕಟ್ಕೊಡ್ಬೋದು, ಗೋಡೌನ್ ಕಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅದು ರೇಷ್ಮೆ ಭತ್ತ ಎಲ್ಲ ಈಗ ಓಕೆ ಆಯ್ತು. ಈ ರೀತಿಯ ಇದು ಒಂದು ಕಡೆ ಅಲ್ಲ, ಸಭಾ ಒಂದು ಕಡೆ ಅಲ್ಲ, ಗೊತ್ತಾಯ್ತು ಅಲ್ಲ, ಇದು ಒಂದು ಕಡೆ ಅಲ್ಲ. ಇದಕ್ಕೆ ಫುಲ್ ಸ್ಟಾಪ್ ಆಗಬೇಕು. ಯಾಕೆಂದ್ರೆ ನಮ್ಮ ಹಬ್ಬಕ್ಕ ಭವನ ಕೂಡ ಫಸ್ಟ್ 4 ಕೋಟಿ ಸ್ಯಾಂಕ್ಷನ್ ಆಯ್ತು. ಒಂದು ನಿಮಿಷ ಡಿಲೇ ಮಾಡಿ 8 ಕೋಟಿ ಬೇಕಂತ ಹೇಳಿದ್ರು. ಕ್ಯಾಬಿನೆಟ್ 8 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೇವೆ. 8 ಕೋಟಿ ಸ್ಯಾಂಕ್ಷನ್ ಮಾಡಿದ ನಂತರ ಅದನ್ನು ಟೆಂಡರ್ ಕರೆದು ಮಾಡಲಿಕ್ಕೆ 3 ವರ್ಷ ತಗೊಂಡ್ರು. ಯಾರು? ಕನ್ನಡ ಡೈರೆಕ್ಟರ್, ಹೌಸಿಂಗ್ ಬೋರ್ಡ್, DC. ಇದೇ ರೀತಿ ಸ್ಪ್ರೆಡ್. ಈಗೆಲ್ಲ ಎಂತಕ್ಕೆ 12 ಕೋಟಿ ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಯಾರು ಇದನ್ನು ಡಿಲೇ ಮಾಡ್ಲಿಕ್ಕೆ ಕಾರಣಕರ್ತ ಅಧಿಕಾರಿಗಳು, ಇಂಜಿನಿಯರ್ಸ್ ಯಾರಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಳಿ ನೀವು ಎನ್ಕ್ವೈರಿ. ಫುಲ್ ಸ್ಟಾಪ್.